సొల్మెలు నమ్మకుడ్ల ತುಳು ವಾರ್ತೆలు ಮುಖ್ಯಾಂಶಗಳು. ಮಾಮಲ್ಲ ಸಾಧಕರಿಗೆ ರಾಷ್ಟ್ರಪತಿ ಭವನಡು ದೇಶದ ಮಾಮಲ್ಲ ಮರ್ಯಾದಿ ತರೇಕ್ ತುಳುನಾಡ ಸಂಸ್ಕೃತಿದ ಮುಟ್ಟಳದಿದ್ದು ಪದ್ಮಶ್ರೀ ಪ್ರಶಸ್ತಿ ದೆತೊನ್ನ ಅಡ್ಡಿ ನಡಕದ ಅಮೈ ಮಹಾಲಿಂಗನಾಯ್ಕ. ಕುಡ್ಲದ ಹಿರಿಯ ಸಾಹಿತಿ ಡಾಕ್ಟರ್ ಸಾರಾ ಅಬುಬಕರ್ರಿಗೆ ಬರಗೂರು ಪ್ರಶಸ್ತಿ. ಇಲ್ಲಡೆ ಪೋದು ಪ್ರಶಸ್ತಿ ಕೊರ್ದು ಮರ್ಯಾದಿ ಮಂತಿನ ಬೆಂಗಳೂರದ ಡಾಕ್ಟರ್ ಬರಗೂರು ಪ್ರತಿಷ್ಠಾನ. ತುಳುನಾಡ ಭೂತಾರಾಧನೆ ಅಜಿಪ್ಪ ವರ್ಷುಡ್ದು ಬೊಕ್ಕ ವಿಶೇಷ ಸೇವೆ. ಕಾರ್ಲ ತಾಲೂಕು ಕುಂಟಾಡಿ ಬಂಜಿ ನಡಕದ ತಾವುಡು ಲೆಕ್ಕೆಸಿರಿ ಬೊಕ್ಕ ಪಿಲಿಚಾಮುಂಡಿ ದೈವಲಿಗೆ ಗಡುವಾಡು ನೇಮ. ಏಪ್ರಿಲ್ 1 ರಾಜಗೋಪುರ ಬೊಕ್ಕ ಲಕ್ಷ್ಮೀ ತೀರ್ಥಕ್ಕೆ ದೂದಿಪನ. ಬೆರ್ವ ಪ್ರತಿಷ್ಠೆ ಬೊಕ್ಕ ಬ್ರಹ್ಮಕಲಶವು ಸಜ್ಜಾಯಿನ ಉಡುಪು ಜಿಲ್ಲೆದ ಉಚ್ಚಿಲ ಶ್ರೀ ಮಹಾಲಕ್ಷ್ಮೀ ದೇವಸ್ಥಾನ. ವಾರ್ತೆದೇವರ ತುಳುನಾಡ ಭಗೀರಥಿ ಪನ್ಪುಣ ಪೊಗ್ಗಾರ್ತೆ ಪಡೆಯಿನ ಅಡ್ಡಿ ನಡಕದ ಆಮೆ ಮಹಾಲಿಂಗ ನಾಯ್ಕರಿಗೂ ಸೋಮವಾರ ರಾಷ್ಟ್ರಪತಿ ಭವನಡು ರಾಷ್ಟ್ರಪತಿ ರಾಮನಾಥ ಕೋವಿಂದ್ ಪದ್ಮಶ್ರೀ ಪ್ರಶಸ್ತಿ ಕೊರ್ದು ಮರ್ಯಾದೆ ಮಲ್ತೇರು. ಮಹಾಲಿಂಗ ನಾಯ್ಕರು ತುಳುನಾಡ ಸಂಸ್ಕೃತಿದ ತರೆಕ್ ಮುಟ್ಟಲದಿದ್ದು ಪ್ರಶಸ್ತಿ ದೆತ್ತೊಂಡೇರು. ತುಳುನಾಡ ಭಗೀರಥಿ ಪನ್ಪುಣ ಪೊಗ್ಗಾರ್ತೆ ಪಡೆಯಿನ ಬಂಟ್ವಾಳ ತಾಲೂಕು ಅಡ್ಡಿ ನಡಕದ ಅಮೈ ಮಹಾಲಿಂಗ ನಾಯ್ಕರಿಗೂ ಸೋಮವಾರ ದೇಶದ ಮಾಮಲ್ಲ 4ನೇ ನಾಗರಿಕ ಪ್ರಶಸ್ತಿ ಪದ್ಮಶ್ರೀ ಕೊರ್ದು ಮರ್ಯಾದೆ ಮಲ್ತಿದ್ದೇರು. ರಾಷ್ಟ್ರಪತಿ ಭವನಡು ನಡತಿನ ಲೇಸಿಡು ರಾಷ್ಟ್ರಪತಿ ರಾಮನಾಥ ಕೋವಿಂದ್ ಪ್ರಶಸ್ತಿನ ಕೊರಿಯರು. ತುಳುನಾಡ ಸಂಸ್ಕೃತಿದ ತರೆಕ್ ಮುಟ್ಟಲದಿದ್ದು ಪ್ರಶಸ್ತಿ ದೆತ್ತೊನ್ನ ವಿಶೇಷ ಆದಿತ್ತಂಡು. ಒತ್ತು ರಾಷ್ಟ್ರಪತಿ ವೆಂಕಯ್ಯ ನಾಯ್ಡು, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಬೊಕ್ಕ ಬಾಕಿ ನಾಯಕರು ಪಾಲ್ದೆತೊಂಡೇರು. ಪುದರ್ಪೋಯಿ ಪದಪನ್ಪುನಾರು ಸೋನು ನಿಗಮರಿಗೆ ಪದ್ಮಶ್ರೀ, ಮೈಕ್ರೋಸಾಫ್ಟ್ ಸಿಇಒ ಸತ್ಯ ನಾದೆಲ್ಲರಿಗೆ ಪದ್ಮಭೂಷಣ, ಟೋಕಿಯೋ ಒಲಿಂಪಿಕ್ಸ್ದ ಬಂಗಾರ ಪದಕ ಪಡೆದ ನೀರಜ್ ಚೋಪ್ರೆಗೆ ಪದ್ಮಶ್ರೀ, ಕೃಷಿ ಕ್ಷೇತ್ರದ ಸಂಶೋಧನೆಗೆ ಅಬ್ದುಲ್ ಖಾದರ್ ನಡಕಟ್ಟಿಗೆ ಪದ್ಮಶ್ರೀ, ಗೂಗಲ್ ಸಿಇಒ ಸುಂದರ್ ಪಿಚಾಯರಿಗೆ ಪದ್ಮಭೂಷಣ ಪ್ರಶಸ್ತಿ ಕೊರ್ದು ಮರ್ಯಾದೆ ಮಲ್ತೇರು. ಉತ್ತರ ಪ್ರದೇಶದ ಕರೆದು ಪೋಯಿನ ಮುಖ್ಯಮಂತ್ರಿ ಕಲ್ಯಾಣ ಸಿಂಗ್ರೆಗೆ ಮರಣೋತ್ತರ ಪದ್ಮವಿಭೂಷಣ ಪ್ರಶಸ್ತಿನ ಅರೆನ ಮಗೆ ರಾಜೀವ್ ಸಿಂಗ್ರೆ ಕೊರ್ದು ಮರ್ಯಾದೆ ಮಲ್ತೇರು. ಕುಡ್ಲದ ಪಡೀಲ್ಡ್ ಬೇಲು ಮಲ್ತೊಂದು ಪುನಃ ಕಟ್ಟೋಣದ 4ನೇ ಮಾಳಿಗೆ ಹಿಡಿದು ತೀರ್ಥ ಬೂರ್ದು ಜವನೆ ಒರಿ ಬೂರ್ದು ಜೀವ ಕಳವನ್ನ ಬೇಜಾರದ ಸಂಗತಿ ನಡೆದಿದೆ. ತೀರ್ನಾರ ವಿಜಯ್ ಪನ್ಪನ ಜವನೆ ಅಜಿಲ ಮುಗೇರಿ ಪುಣ್ಯದಡಿತ ಗುರುವ ಮುಗೇರ ಪನ್ಪನಾರಿನ ಮಗೆ ಆದಿತ್ತೇರು. ಕಟ್ಟೋಣದ 4ನೇ ಮಾಳಿಗೆಡು ಕೆಲಸ ಮಲ್ತೊಂದು ಪುನಗ ಜವನೆ ಒರಿ ಬೂರ್ದು ಜೋರ್ದು ಪೆಟ್ಟಾದ ಆಸ್ಪತ್ರೆ ಸಾಗವನ್ನ ನಡುಟು ಜುವ ಬುಡ್ನ ಬೇಜಾರ್ದ ಸಂಗತಿ ಕುಡ್ಲದ ಪಡೀಲ್ಡ್ ನಡೆತದುಂಡು. ಬಂಟ್ವಾಳ ತಾಲೂಕು ಅಜಿಲ ಮುಗೇರಿ ಪುಣ್ಕೆದಡಿತ ಗುರುವ ಮುಗೇರ ಬೊಕ್ಕ ವಿಮಲ ಪನ್ಪನಾರಿನ 23 ವರ್ಷದ ಮಗೆ ವಿಜಯ್ ತೀರ್ನಾರಾದಿತ್ತದು. ಆರ ಕಾಂಡೆ ಏಪಲದಂಚ ಕೆಲಸಗೂ ಪೋದಿತ್ತೇರು. ಕೆಲಸದ ಪೊರ್ತು ಆಯತತ್ತದ ಬೂರ್ದು ಜೋರುದ ಪೆಟ್ಟಾತುಂಡು. ಆಸ್ಪತ್ರೆಗೆ ತುರ್ತು ಸಾಗಾಂಡಲ ಅರೆನ ಜೀವ ಪೋತುರುಂದು ಡಾಕ್ಟರ್ ತೆರಿಪಾದೀರು. ಅಪ್ಪೆ ಅಮ್ಮನು ವಿಜಯ್ ಅಗತದೀರು. ಕಂಕನಾಡಿ ನಗರ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದೇರು. ಕುಡ್ಲದ ಹಿರಿಯ ಸಾಹಿತಿ ಡಾಕ್ಟರ್ ಸಾರಾ ಅಬುಬಕ್ಕರಿಗೆ ಬರಗೂರು ಪ್ರಶಸ್ತಿ ಸಂದದಲ್ಲಿ. ಬೆಂಗಳೂರದ ಡಾಕ್ಟರ್ ಬರಗೂರು ಪ್ರತಿಷ್ಠಾನದ ನಿಲಟಿ ಈ ಪ್ರಶಸ್ತಿನ ಸಾರಾ ಅಬುಬಕ್ಕರ್ನ ಇಲ್ಲಡು ಕುರ್ದು ಮರ್ಯಾದೆ ಮಲ್ತೇರು. ಬೆಂಗಳೂರದ ನಾಡೋಜ ಡಾಕ್ಟರ್ ಬರಗೂರು ಪ್ರತಿಷ್ಠಾನದ ನಿಲಟು ಬರಗೂರು ಪ್ರಶಸ್ತಿನಿ ಸರ್ತಿ ಕುಡ್ಲದ ಹಿರಿಯ ಸಾಹಿತಿ ಡಾಕ್ಟರ್ ಸಾರಾ ಅಬುಬಕ್ಕರಿಗೆ ಅರಣ ಇಲ್ಲಡು ಕೊರ್ದು ಮರ್ಯಾದೆ ಮಲ್ತೇರು. ಬರಗೂರು ಪ್ರತಿಷ್ಠಾನದ ಗುರುಕಾರ್ಯರು ಮುರಳೀಧರ ಹಾಲಪ್ಪ, ಪ್ರಧಾನ ಕಾರ್ಯಂತೇರು ಡಾಕ್ಟರ್ ಸುಂದರ್ರಾಜ್ ಅರಸು ಈ ಪೊರ್ತುಡು ಇತ್ತಿರು. ಸಾಹಿತ್ಯ ಕ್ಷೇತ್ರಡು ಸಂದೈನ ಮಲ್ಲಮಟ್ಟದ ಸೇವೆಯನ್ನು ಗುರುತು ಮಂತದ ಡಾಕ್ಟರ್ ಸಾರಾ ಅಬುಬಕ್ಕರಿಗೆ ಬರಗೂರು ಪ್ರಶಸ್ತಿನ ಕೊಡ್ತೇರು. ಈ ನಾಡು ಕಂಡಂತಹ ಅಪ್ರತಿಮ ಲೇಖಕಿ, ಹೋರಾಟಗಾರ್ತಿ, ಇವರಿಗೆ ನಾವು ಆ ಪ್ರಶಸ್ತಿಯನ್ನು ಕೊಡೋದ್ರ ಮೂಲಕ ನಮ್ಮ ಪ್ರತಿಷ್ಠಾನ ನಿಜಕ್ಕೂ ಕೂಡ ಹೆಮ್ಮೆಯಿಂದ ಗೌರವದ ಸಂಕೇತವಾಗಿ ಪ್ರತಿಷ್ಠಾನಕ್ಕೊಂದು ಗೌರವ ಬಂತು. ಮೇಡಮ್ ಅವ್ರಿಗೆ ನಾವು ಕೊಡ್ತಾ ಇರೋದ್ರಿಂದ ಅಷ್ಟೊಂದು ಅವ್ರಿಗಿರ್ತಕ್ಕಂಥ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ, ಅದು ಆತ್ಮಸ್ಥೈರ್ಯ ಬೇರೆ ಎಲ್ಲರಿಗೂ ಸಿಗಲಿ, ಒಂದು ಸಾಮರಸ್ಯ ನಮ್ಮ ನಾಡಿನಲ್ಲಿ ಉಂಟಾಗಲಿ ಅಂತೇಳಿ ಆ ಸಾಂಕೇತಿಕವಾಗಿ ಇವತ್ತು ಈ ಕಾರ್ಯಕ್ರಮನ ಮಂಗಳೂರಿನಲ್ಲಿ ಆಯೋಜಿಸಿದ್ವಿ. ಇದನ್ನು ಅಭಿವೃದ್ಧಿ ಕಾರ್ಯ ನಡಪು ನಡೆದವರ ಜಪ್ಪು ಮುಗೀರ್ ಮಾಂಕಾಲಿ ಪಡಪು ಮಾರ್ಗದ ಸಂಚಾರನು 45 ದಿನದ ಮಟ್ಟಿಗೆ ಬಂದ್ ಮಲ್ತದೇರು. ಆ ಮಾರ್ಗುಡಿ ಸಂಚಾರ ಮಲ್ಪನ ಗಾಡಿ ದಕ್ಲು ಪಂಪುವೆಲ್ ಪರಕಂಕನಾಡಿ ಮಾರ್ಗ ವೆಲೆನ್ಸಿಯಾದ ಪೋಯರೆ ಬರಿಯರೆ ಬದಲಿ ವ್ಯವಸ್ಥೆ ಮಲ್ತುಕೊಡ್ತೇರು. ಕುಡ್ಲ ಮಹಾನಗರ ಪಾಲಿಕೆ ಸುತ್ತದ ರಾಷ್ಟ್ರೀಯ ರಾಜಮಾರ್ಗ ಅಜಿಪತ್ತಾಜಿಡ್ದು ಜಪ್ಪು ಮಾಂಕಾಳಿ ಪಡಪು ರೈಲು ತೀರ್ಥ ಸಂಕೊಡೆಯಾದ ಮೋರ್ಗನ್ ಗೇಟ್ ಜಂಕ್ಷನ್ ಮುಟ್ಟ ಸೋಮವಾರದು ಮೇ 11 ಮುಟ್ಟ 45 ದಿನ ಅಭಿವೃದ್ಧಿ ಕಾರ್ಯ ನಡಪೊಡು ನಡೆದವರ ಮೋಟಾರ್ ಗಾಡಿ ಕಾಯ್ದೆ 1988 ಕಲಂ 115 ಅಡಿ ಬದಲ್ ಮಾರ್ಗ ವ್ಯವಸ್ಥೆ ಮಲ್ತಿತ್ತದು. ಮಾರ್ಗ ಅಭಿವೃದ್ಧಿ ಕಾಮಗಾರಿ ನಡಪನ ಪೊರ್ತು ರಾಷ್ಟ್ರೀಯ ರಾಜಮಾರ್ಗ ಅಜಿಪತ್ತಾಜಿಡ್ದು ಮಾಂಕಾಲಿ ಪಡಪು ರೈಲು ತೀರ್ಥ ಸಂಕಾದ ಮಾರ್ಗನ್ ಗೇಟ್ ಜಂಕ್ಷನ್ ಮುಟ್ಟ ಮಾತಾ ರೀತಿಯ ಗಾಡಿಲಿನ ಸಂಚಾರ ನಿಷೇಧ ಮಂತದನು.
ಕುಡ್ಲನಗರದ ಉಲಾಯಿಡ್ದು ರಾಷ್ಟ್ರೀಯ ರಾಜಮಾರ್ಗ 25 ತಂಚಿ ಸಾಗುನ ಮಾತಗಾಡಿಲು ವೆಲೆನ್ಸಿಯಾದ ಕಂಕನಾಡಿ ಸರ್ಕಲ್ಗೆ ಬತ್ತದು ಅಲ್ಪಡ್ದು ಬಲತ್ಗೆ ತಿರ್ಗುದು ರಾಜಮಾರ್ಗ 25க்கு ಪೊಗ್ಗುದು ಸಂಚಾರ ಮಲ್ಪಡು. ರಾಜಮಾರ್ಗ 25 ಹಿಡ್ದು ಮಾಂಕಲ್ಲಿ ಪಡ್ಪಾದ ಕುಡ್ಲನಗರಗು ಬರ್ಪುನ ಮಾತಗಾಡಿಲು ಪಂಪೆಲ್ ಮಹಾವೀರ ಸರ್ಕಲ್ ಎಡತ್ತಿಗೆ ತಿರ್ಗುದು ಪರ ಕಂಕನಾಡಿ ಮಾರ್ಗ ಅದು ನಗರಗು ಪೊಗ್ಗುದು ಸಂಚಾರ ಮಲ್ಪಡು ಎಂದು ನಗರ ಪೊಲೀಸ್ ಕಮಿಷನರ್ ಪ್ರಕಟಣೆ ತಿಳಿಪಾದಂಡು. ಕಾರ್ಲ ತಾಲೂಕದ ಕುಂಟಾಡಿ ರಕ್ತೇಶ್ವರಿ ದೇವಸ್ಥಾನದ ಗ್ರಾಮ ದೈವಲಾಯಿನ ಲೆಕ್ಕೆಸಿರಿ ಬೊಕ್ಕ ಪಿಲಿಚಾಮುಂಡಿ ದೈವಲೆಗ್ ಐತರ ಬಂಜಿನಡ್ಕ ತಾವುಡು ಅಜಿಪ್ಪ ವರ್ಷೊಗರ ನಡಪುನ ಗಡುವಾಡು ನೇಮ ನಡತ್ತಂಡು. ಕಾರ್ಕಳ ತಾಲೂಕದ ಕುಂಟಾಡಿ ರಕ್ತೇಶ್ವರಿ ದೇವಸ್ಥಾನದ ಗ್ರಾಮ ದೈವಲಾಯಿನ ಲೆಕ್ಕೆಸಿರಿ ಬೊಕ್ಕ ಪಿಲಿಚಾಮುಂಡಿ ದೈವಲೆಗ್ ಐತರ ಬಂಜಿನಡ್ಕ ತಾವುಡು ಅಜಿಪ್ಪ ವರ್ಷೊಗರ ನಡಪುನ ಗಡುವಾಡು ನೇಮಗು ಅಟ್ಟಣೆ ಮಲ್ತಿತ್ತೀರು. ಕಾಂಡೆ ಹಿರ್ತಬೊಟ್ಟು ಗುತ್ತುಡ್ದು ದೈವಲಿನ ಭಂಡಾರ ಬತ್ತುಡು ಊರ ಪರ ಊರ ಪಾಕಜನ ಭಂಡಾರದ ಮೆರವಣಿಗೆಡು ಪಾಲ್ದೆ ತುಂಡಿರು. ಮಧ್ಯಾಹ್ನ ನಂದಿಗೋಣ ನೇಮ, ರಾತ್ರಿ ಲೆಕ್ಕೆಸಿರಿ ಬೊಕ್ಕ ಪಿಲಿಚಂಡಿ ನೇಮ ಭಾರಿ ಗಡ್ದು ನಡತುಂಡು. ಕಾರ್ಲಾಡು ಭೈರವರ ಸೇರು ಆಳೊಂದಿತ್ತನ ಕಾಲ ಕುಂಟಾಡಿದ ಬೆರ್ಮನ ಬೊಟ್ಟು ಪನ್ಪುನ ಊರ್ದ ಬೆರ್ಮ ಬೈದ್ಯೆ ಪನ್ಪುನ ಸೇನಾ ನಾಯಕೆ ತನ್ನ ಊರುಗು ಬತ್ತನ ಕಷ್ಟನು ಈಯೇ ಪರಿಹಾರ ಮಲ್ತು ಕೊರಡುಂದು ಹಿರ್ಗಾನದ ತುಂಬಿ ಬಿತ್ತಡು ನಿಲೆ ಊರ್ದಿತ್ತನ ಲೆಕ್ಕೆಸಿರಿ ದೈವಡ ಪ್ರಾರ್ಥನೆ ಮಲ್ಪುವರಿಗೆ ಅರನ ಭಕ್ತಿಗೆ ಒಲಿದು ದೈವ ಲೆಕ್ಕೆಸಿರಿ ಕುಂಟಾಡಿಗೆ ಬತ್ತದು ಶಾಶ್ವತ ನೆಲೆ ಊರುಂಡಿಗೆ ತಾನು ಕುಂಟಾಡಿಗೆ ಬತ್ತದಾಂಡು ಅವಳು ನೆಲೆ ಊರ್ದನ ನೂದೆಡ್ದಲ ಮಿಕ್ಕದ ದೈವಲೆಗ್ ಅಗೆಲು ತಪ್ಪೆರೆ ಬಲ್ಲಿಂದು ಲೆಕ್ಕೆಸಿರಿ ದೈವ ಆತು ದೈವಲೆನು ಕುಂಟಾಡಿಗೆ ಲೆಪ್ಪುಡಾದು ಅಜಿಪ್ಪ ವರ್ಷೊಗರ ಅಗೆಲು ಸೇವೆ ಕೊರ್ಪಾಂದು ಸಮಾಧಾನ ಮಲ್ಪೆರೆ ಕೇಂಡೊನ್ನಂಚ ಅಜಿಪ್ಪ ವರ್ಷೊಗರ ಗಡುವಾಡು ನೇಮ ನಡತ ಬೈದಂಡು. ಅಜಿಪ್ಪ ವರ್ಷೊಗರ ನೂದೆಡ್ದಲ ಮಿಕ್ಕದು ದೈವಲೆನು ಲೆಕ್ಕೆಸಿರಿ ದೈವದ ಕುಂಟಾಡಿ ಬಂಜಿನಡ್ಕ ತಾವುಗು ಲೆಪ್ಪಡಾದು ನೂತ ಒಂಜೆ ಅಗಿಲು ಸೇವೆ ಕೊರ್ದು ನೇಮದ ಆಚರಣೆ ನಡತ ಬೈದಂಡು. ಊರ ಪರ ಊರ ಭಕ್ತರು ಕುಂಟಾಡಿ ಮನೆತನದಕ್ಲು ಬೊಂಬಾಯಿ ಪುಣೆ ನಿಂಚ ದೂರದ ಉರುಡುಪುನ ನಿಟ್ಟೆ ಕಲ್ಯ ಗ್ರಾಮದಕ್ಲು ಗಡುವಾಡು ನೇಮ ತೂದು ದೈವಲನ ಇಂಬು ನಟ್ಟೊಂದು ಬೂಲ್ಯದೆ ತುಂಡೇರು. ಭಕ್ತಾಭಿಮಾನಿಗಳು ಶ್ರೀದೇವಿಯ ತಿರುಮಡಿಗಂತ ಪ್ರಸಾದವನ್ನು ಸ್ವೀಕಾರ ಮಾಡಿದರು. ಅವಗಾನಕ ಪ್ರಕಾರವಾದ ಯಾನೇ ಕೊಟ್ಟು ಚಿತ್ರ ಬಾಧಿಸೋದರ ಮಟ್ಟಿಗೆ ಹಾಗೂ ಜಪ್ಪು ಚಿತ್ರ ಕೊಟ್ಟು ಪ್ರಕಾರವಾದ ಮನೆ ಮಂಚದ ಗಟ್ಟಲೆ ಅವಳ ಮನೆ ಚಿತ್ರ ಉದ್ದೇಶ ಪುರಾಣಕಾರರು ನಡ್ತು ಬೈದಲ ಕತ್ತನ ಕಟ್ಟು ಹಾಗೆ ನಡೆತರ ಪ್ರಕಾರವಾದ ಮೂಲ ಗುರುಪಾದ ಬಾಲದ ರೇಟ್ ಮತ್ತು ಮತ್ತಡು ಮಲ್ತಿರೇಟ್ ಪ್ರಕಾರವಾದ ಆಚಾರಗಳು ಟೀಚರ್ಗಳು ಅರ್ಥಕತ್ತು ಪರಮೋಷವಾದಿ ಪರ್ಯ ಮಾಯು ಸಂದುಗ ತಂದೆ ಆರು ಮಲ್ತಿ ಲೆಕ್ಕತನ ಬೇಲಿಟ್ಟು ದಾಳಂ ತರ್ತು ರೋಷ ಬರೆದ
ವ್ಯಕ್ತಿ ಪುದರಡು ಉಪ್ಪನ ಪೂಜೆನ ದೆತ್ತದು ದೇವೇರ್ನ ಪುದರಡು ಪೂಜೆ ಮಲ್ಪಡು ಸಲಾಂ ಪೂಜೆ ಬೊಡ್ಚಿಂದ RSS ನಾಯಕರು ಡಾಕ್ಟರ್ ಕಲ್ಲಡಕ ಪ್ರಭಾಕರ ಭಟ್ರ ಬಂತೇರು ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನ ನಡಪನ ಸಲಾಂ ಪೂಜೆದ ಬಗಿಟಾರು ಬೈಂದೂರುಡು ಸುದ್ದಿ ಮಾಧ್ಯಮದ ಪ್ರಶ್ನೆಗಳಿಗೆ ಜವಾಬು ಕೊರ್ದು ಪಾತೇರಿರು ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಡು ಟಿಪ್ಪು ಸುಲ್ತಾನ್ ಪುದರಡು ಸಲಾಂ ಪೂಜೆ ನಡತೊಂದುಂಡು ಪನ್ಪುನ ದೂರುಗೂ ಸಂಬಂಧಪಟ್ಟದು ಒಡಿಪು ಜಿಲ್ಲೆದ ಬೈಂದೂರುಡು RSS ನಾಯಕರು ಕಲ್ಲಡಕ ಪ್ರಭಾಕರ ಭಟ್ರು ವಾರ್ತಾ ಮಾಣಿಲಿನ ಪ್ರಶ್ನೆಗೆ ಜವಾಬು ಕೊರ್ದು ಪಾತೇರಿರು ನಮ್ಮ ಧರ್ಮಗೂ ಅಪಮಾನ ಮಲ್ತದು ನಮ್ಮ ಸಮಾಜನು ನಾಶ ಮಲ್ಪೋಡು ಒಂದು ಪಿದ್ದಣ್ಣ ಒರಿ ವ್ಯಕ್ತಿನ ಪುದರಡು ಕೊಲ್ಲೂರು ಕ್ಷೇತ್ರಡು ಮೂಕಾಂಬಿಕೆಗೆ ಸಲಾಂ ಪೂಜೆ ನಡಪೆರ ಬಲ್ಲಿಯಿಂದ ಅರ್ಪಂಡೇರು ಟಿಪ್ಪು ಸುಲ್ತಾನ್ ಪುದರ್ದ ಸಲಾಂ ಪೂಜೆನ ಏತು ಬೇಗ ದೆತ್ತು ಪಾಡುವೆರ ಆತಿ ಎಡ್ಡೆ ದಾಯಪಂಡ ಇಂಚ ಮಲ್ತಂಡ ದೇವರಿಗೆ ಶಕ್ತಿ ಕಮ್ಮಿ ಆಪಣು ವ್ಯಕ್ತಿ ಪುದರಡು ಉಪನ ಪೂಜೆನ ದೆತ್ತದು ದೇವೇರ್ನ ಪುದರಡು ಪೂಜೆ ಮಲ್ಪಡು ಇತ್ತೆ ಸಲಾಂ ನನ್ನ ಕೆಲವು ವರ್ಷ ಪೊಂಡ ಅಲಾಹು ಸಲಾಂ ಬರ್ಪುನ ಸಾಧ್ಯತೆ ಹೆಚ್ಚು ಉಂಡು ಅಕ್ಲೆ ಅವಳು ಬೋಡಾಣ ಮಲ್ಪಡು ನಮ್ಮ ಅವಳು ಬೊಡ್ಚಿ ನಮ್ಮ ದೇವಸ್ಥಾನಡು ನಮ್ಮತನ ಉಪ್ಪುಡು ಅತ್ತಂದೆ ಸಲಾಂ ಪೂಜೆ ನಡಪೆರ ಬಲ್ಲಿಂದ ಪ್ರಭಾಕರ ಭಟ್ರ ಪಂಡೇರು ನಮ್ಮ ದೇವರನ್ನು ಅವಹೇಳನ ಮಾಡಿದಂಥ ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡಿದಂಥ ನಮ್ಮ ಸಮಾಜವನ್ನು ನಾಶ ಮಾಡಬೇಕು ಅಂತ ಹೊರಟಂಥ ಒಬ್ಬ ವ್ಯಕ್ತಿಯ ಹೆಸರಿನಲ್ಲಿ ಒಂದು ದೇವರಿಗೆ ಒಂದು ಪೂಜೆ ಮಾಡೋದು ಅದು ದೇವರಿಗೆ ಮಾಡುವಂಥ ಅಪಮಾನ. ಇದನ್ನು ಎಷ್ಟು ಬೇಗ ತೆಗೆದು ಹಾಕ್ತಾರೋ ಅಷ್ಟು ಶ್ರೇಯಸ್ಸು. ಅದು ನಾವು ಹೋಗುವಂಥವ್ರು, ಯಾಕಂದರೆ ಆ ದೇವರ ಶಕ್ತಿಯೇ ಕಡಿಮೆ ಆಗ್ತದೆ ಅಂತ ನನಗೆ ಅನಿಸ್ತದೆ. ಆ ರೀತಿ ನಾವು ಮಾಡಬಾರ್ದು. ಗೊತ್ತಿಲ್ಲದೆ ಆಗಿ ಹೋಗಿದೆ, ಆದರೂ ಅದನ್ನು ಶೀಘ್ರ ಅದನ್ನು ತೆಗೆದು ದೇವರ ಹೆಸರಿನಲ್ಲಿ ಇನ್ನೊಂದು ಪೂಜೆ ಮಾಡಲಿ. ದೇವರ ಹೆಸರಿನಲ್ಲಿ ಪೂಜೆ ಮಾಡಲಿಕ್ಕೆ ಆಗ್ತದೆ. ಅದು ಏನು, ನಾವಿಷ್ಟು ದಿವಸ ಭಾರಿ ಉದಾರಿಗಳಾಗಿದ್ದೆವು. ನಾವು ಉದಾರ ಮನೋಭಾವನೆ ಅವರಿಗೆ ಅರ್ಥ ಆಗಲೇ ಇಲ್ಲ. 2002ರಲ್ಲಿ SM ಕೃಷ್ಣನ ನೇತೃತ್ವದಲ್ಲಿದ್ದಂಥ ಸರ್ಕಾರನೇ, ಕಾಂಗ್ರೆಸ್ ಸರ್ಕಾರನೇ ಇದನ್ನು ತಂದಿರೋದು. 100 ಮೀಟರ್ನೊಳಗೆ ಯಾವುದೇ ಮುಸಲ್ಮಾನ ಅಂಗಡಿ ಇಡಬಾರ್ದು. ಯಾಕೆಂದರೆ ಅವರಿಗೂ ಆವಾಗ ಆ ಸಂದರ್ಭದಲ್ಲಿ ಇವರು ಅನ್ಯಾಯ ಮಾಡ್ತಾರೆ ಅಂತ ಗೊತ್ತಿರಬೇಕು. ಸಿದ್ದರಾಮಯ್ಯನಿಗೆ ಗೊತ್ತಾಗಲಿಲ್ಲ, DK ಶಿವಕುಮಾರಿಗೆ ಗೊತ್ತಾಗಲಿಲ್ಲ, ಅವರಿಗೆ ಗೊತ್ತಾಗಿತ್ತು SM ಕೃಷ್ಣರಿಗೆ. ಅದಕ್ಕೋಸ್ಕರ ಅವರು ಮಾಡಿದ್ದಾರೆ. ಅದಕ್ಕೆ ಅದನ್ನು ಈಗ ಮತ್ತೆ ಅವರೇ ಎಬ್ಬಿಸಿರುವಂಥದ್ದು, ನಾವಲ್ಲ. ಇಡೀ ಇವತ್ತೆಲ್ಲ ಘಟನೆಗಳೆಲ್ಲ ಏನು ನಡೀತಾ ಇದೆ, ಇದರಲ್ಲಿ ಹಿಂದೂಗಳ ಪಾತ್ರ ಭಾರಿ ಸಣ್ಣ. ಅದಕ್ಕೆ ನಾವು ಯಾವಾಗಲೂ ಹೇಳ್ತಾರೆ, ಆ್ಯಕ್ಷನ್ ಅವ್ರದ್ದು. ಈಗ ನಾವು ರಿಯಾಕ್ಷನ್ ಮಾಡಲಿಕ್ಕೆ ಹೊರಟಿದೆ ಅಷ್ಟು. ಅದಕ್ಕೋಸ್ಕರ ಅವರು ಮಾಡಿದಂಥ ಅನ್ಯಾಯಕ್ಕೆ ನೀವು ಹತ್ತಿರ ಬರಬೇಡಿ. ನೀವು ಅನ್ಯಾಯ ಮಾಡ್ತಾನೆ ಇರಿ, ನಮಗೇನು ತೊಂದರೆ ಇಲ್ಲ. ನಮ್ಮನ್ನು ಮುಟ್ಲಿಕ್ಕೆ ಕೊಡ್ತು, ನಮ್ಮ ದೇವಸ್ಥಾನಗಳು ನೀವು ಬರಲಿಕ್ಕೆ ಕೊಡ್ತು. ನಮ್ಮ ಸುತ್ತಮುತ್ತಲಿ ನೀವು ಬರುವಂಥ ಅವಶ್ಯಕತೆ ಇಲ್ಲ. ನೀವು ನಿಮ್ಮ ಮಸೀದಿಯಲ್ಲಿ ಮತ್ತೊಂದರಲ್ಲಿ ಮಾಡಿಕೊಳ್ಳಿ, ನಮ್ಮಿನ್ನೇನು ಆಕ್ಷೇಪ ಇಲ್ಲ. ಅಲ್ಲಿ ಬೇಕಾದ್ರೆ ಹೂ ಮಾರಿ ಅಥವಾ ಇನ್ನೊಂದೇನು ಮಾಡಿ, ನಮ್ಮಿನ್ನೇನು ಆಕ್ಷೇಪ ಇಲ್ಲ. ನಮ್ಮ ದೇವಸ್ಥಾನದ ಸುತ್ತಮುತ್ತಲು ನೀವು ಬರಬಾರ್ದು ಅಂತ ಹೇಳಿ ಅಭಿಯಾನ ನಿರಂತರವಾಗಿ ನಡೀತದೆ. ನಿರಂತರವಾಗಿ ನಡಿಬೇಕು ಅಂತ ಕೇಳ್ಕೊಳ್ತೇನೆ ನಾನು. ಅದು ನಿರಂತರವಾಗಿ ನಡಿಬೇಕು ಅಂತ. ಒಡಿಪು ಜಿಲ್ಲೆದ ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಪಿರ ಪ್ರತಿಷ್ಠೆ ಬೊಕ್ಕ ಬ್ರಹ್ಮಕಲಶಗೂ ಸಜ್ಜಾತಲು ಏಪ್ರಿಲ್ 1 ರಾಜಗೋಪುರ ಬೊಕ್ಕ ಲಕ್ಷ್ಮೀ ತೀರ್ಥಕ್ಕೆದು ಲೋಕಾರ್ಪಣೆ ಆಪಂಡು ಕ್ಷೇತ್ರದ ಬಗೆಟಿತ್ತೆ ಒಂಜುವರದು. ತುಳುನಾಡು ದೈವ ದೇವೇರ್ನ ನಾಡು. ಈ ನಾಡದ ಪ್ರತಿಯೊಂದು ಸೀಮೆಡ್ಲ ಅವ್ಯೇತು ದೇವಸ್ಥಾನಲು ಎಂತೂ ದೇವಸ್ಥಾನಲು ಜೀರ್ಣೋದ್ಧಾರ ಆವೊಂದೇ ಉಂಟು. ಊರುದ ಬೊಕ್ಕ ಊರು ಬುಡ್ದು ಬದುಕು ಸಾಗಾಯರೆ ಪರ ಊರು ಸೇರ್ನಕ್ಲು ಮಾತ ಒಟ್ಟು ಸೇರುಂದು ಊರ್ದ ದೇವಸ್ಥಾನಲು ಬುಳೆಚಿಲ ಒಂದಿಲ್ಲ. ಒಡಿಪು ಜಿಲ್ಲೆದ ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ 32 ಕೋಟಿ ರೂಪಾಯಿ ಖರ್ಚಿಡು ಪೀರ ಹೊಸದಾದೆ ಕಟ್ಟಿದೆ. ಏಪ್ರಿಲ್ 1 ಮುಟ್ಟ ಪೆರವ ಪ್ರತಿಷ್ಠೆ ಬೊಕ್ಕ ಬ್ರಹ್ಮಕಲಶದ ಧಾರ್ಮಿಕ ಕಾರ್ಯ ನಡಪೆರೆಯುತ್ತದೆ. ಭಾರಿ ಆಟ ನಡೆತ್ತದೆ. ಜೀರ್ಣೋದ್ಧಾರ ಸಮಿತಿದ ಮರ್ಯಾದಿ ಗುರುಕಾರ್ಯರು ಬೊಕ್ಕ ಬ್ರಹ್ಮಕಲಶ ಸಮಿತಿದ ಗುರುಕಾರ್ಯರು ಡಾಕ್ಟರ್ ಜಿ ಶಂಕರ್ ಈ ಬಗೆಟ್ ದಾನೆ ಪಂಪಿರು ಕೇಳಿ. ಬ್ರಹ್ಮಕಲಶೋತ್ಸವ ಕೂಡ ಏಪ್ರಿಲ್ 1ರಿಂದ 16ರವರೆಗೆ ನಡೀಲಿಕ್ಕಿದೆ. ಏಪ್ರಿಲ್ 1ರಂದು ಒಂದು ಬೃಹತ್ ಹೊರೆ ಕಾಣಿಕೆ, ಒಂದು 2000 ವಾಹನಗಳಲ್ಲಿ ಬರಲಿಕ್ಕಿದ್ದಾರೆ ಸಮಾಜ ಬಾಂಧವರು ಹಾಗೂ ಎಲ್ಲ ನಂಬಿದ ಭಕ್ತಾದಿಗಳು. ಸುಮಾರು ಒಂದು 5ರಿಂದ 10,000 ಜನ ಆ ಬೃಹತ್ ಹೊರೆ ಕಾಣಿಕೆಯಲ್ಲಿ ವಿವಿಧ ಸಾಂಸ್ಕೃತಿಕ ನೃತ್ಯ ಕಲಾ ತಂಡಗಳೊಂದಿಗೆ ಪಾಲ್ಗೊಳ್ಳಲಿದ್ದಾರೆ. ಹಾಗೆ ವಿಶೇಷವಾಗಿ 9ನೇ ತಾರೀಕು ಬ್ರಹ್ಮಕಲಶೋತ್ಸವ, 15 ನಾಗಮಂಡಲ, ಹಾಗೆ 6ನೇ ತಾರೀಕು ಪ್ರತಿಷ್ಠಾಪನೆ. ಇದೆಲ್ಲ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ಆ ತಾಯಿಯ ಒಂದು ಆಶೀರ್ವಾದದಿಂದ ನಡೀಲಿಕ್ಕಿದೆ. ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ರಾಜಗೋಪುರ ಬೊಕ್ಕ ಸರ್ಕಾರದ ಅನುದಾನಡು ಆಯ್ನ ಲಕ್ಷ್ಮೀ ತೀರ್ಥಕ್ಕೆದು ಏಪ್ರಿಲ್ 1 ಕುದಿಪನಾಪು. ಏಪ್ರಿಲ್ 2 15 ಮುಟ್ಟ ನಿಚ್ಚಲ ಪುಂಜಿರೆಡ್ಡು ಕುಂಕುಮಾರ್ಚನದ ಒಟ್ಟುಗು ಮಹಾಮಂಗಳಾರತಿ. ಏಪ್ರಿಲ್ 5 ಶ್ರೀ ಮಹಾಲಕ್ಷ್ಮಿ ದೇವಿನ ಮೂರ್ತಿ ಪ್ರತಿಷ್ಠೆ, ಬಂಗಾರದ ಮುಗುಳಿ ಪ್ರತಿಷ್ಠೆ ಬೊಕ್ಕ ಮಹಾನೂಪು ಪ್ರಸಾದ ಸೇವೆ ನಡಪೆರ ಉಂಟು.
ಏಪ್ರಿಲ್ 13ಕ್ಕೆ ವರ್ಷದ ನಡಪುನ ರಥೋತ್ಸವ ಮಹಾನುಪಪ್ರಸಾದ ಸೇವೆ ನಡಪುಂಡು. 17ಕ್ಕೆ ಹಾಲಿಟ್ಟು ಸೇವೆ ಚತುಪವಿತ್ರ ನಾಗಪಂಡಲ ಸೇವೆ ಅಟಣೆ ಆತದೆ. ಏಪ್ರಿಲ್ 14 ಮುಟ ಧಾರ್ಮಿಕ ವಿಧಿವಿಧಾನಗಳು ನಡಪುಂಡು. ಸಭಾ ಕಾರ್ಯಕ್ರಮ ಮಠಾಧೀಶರು ಧಾರ್ಮಿಕ ನಾಯಕರು ಪಾಲ್ಗೊಂಡಿದ್ದರು. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಸಿದ್ದರಾಮಯ್ಯ, ಎಚ್ಡಿ ಕುಮಾರಸ್ವಾಮಿ, ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಪಾಲ್ಗೊಂಡಿದ್ದರು. ದಕ್ಷಿಣ ವಲಯ ಸಾಂಸ್ಕೃತಿಕ ಕೇಂದ್ರ ತಂಜಾವೂರು ಮುಕ್ಲೆಡ್ದು ಇರುವ ರಾಜ್ಯದಲ್ಲಿನ ಕಲಾವಿದಿರನ ಸಾಂಸ್ಕೃತಿಕ ಉತ್ಸವ ದಿವಂದು ಊರ್ದ ಬೊಕ್ಕ ರಾಜ್ಯದ ಕಲಾವಿದಿರಿಡ್ದು ನಿಚ್ಚಲ ಬಯ್ಯಗ ನಲಿಕೆ ತರಾವರಿ ಆಟ ನಾಟಕ ಇಂಚಿತ್ತಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡಪೆರ ಉಂಡು. ಪ್ರತಿ ಒಂಜಿ ಬೋಟು ದೇಲ ಪ್ರತಿ ಒಂಜಿ ಒಂಜಿ ಕಿಂಜ ಆ ಬೋಟುಡು ಕೆಲಸದ ಬೋಟುಡಿತ್ತಿನ ಮೀನನ್ನು ಪಿರಾಯಿ ಪಾಡ್ನೆ ಎಲ್ಲ ಈ ದೇವಸ್ಥಾನಕ್ಕೂ ದೊಡ್ಡ ಕೊಡ್ತೇರು. ಅಂಚಾದು ಅಗಲೆ ಪೂರ ಜನಕ್ಕಲ್ಲ ಆಯುಷ್ಯ ಆರೋಗ್ಯ ಕೊರಡು, ಅಗಲ ಜೋಕ್ಲೆ ವಿದ್ಯಾ ಬುದ್ಧಿ ಕೊರಡು, ಅಂಚನೆ ಅಗಲೆಗೆ ಏರಳವಾದ ಸಂಪತ್ತು ಕೊರದು ನನಲಾತ್ ಈ ದೇವಸ್ಥಾನಕ್ಕೆ ಇಪ್ಪಡು ಸಾರ್ವಜನಿಕ ಒಂದೇ ಕಿಪ್ಪಡು ಕೊರ್ಪಿನಂಚಿನ ಶಕ್ತಿನ ಮಾತಾಯಿ ಕೊರಡು ಬಂದೆ ಅನ್ಕೇನೊಂದು. ಸುಮಾರು 60 ಕೋಟಿಯ ವೆಚ್ಚದಿಂದ ಒಂದು 2 ಸಭಾಭವನ ಮತ್ತು ದೇವಸ್ಥಾನ, ಹಾಗೆಯೇ ಎಲ್ಲ ಪರಿವಾರ ದೇವರುಗಳ ದೇವಸ್ಥಾನ, ರಥಬೀದಿ, ಒಳಚರಂಡಿ ವ್ಯವಸ್ಥೆ, ಲಕ್ಷ್ಮೀ ತೀರ್ಥ ಸರೋವರ, ಹೀಗಾಗಿ ಎಲ್ಲ ಆಮೂಲಾಗ್ರವಾಗಿ ಜೀರ್ಣೋದ್ಧಾರ ಮಾಡಿ ಭವಿಷ್ಯದ ನಮ್ಮ ಸಮಾಜದ ಭವಿಷ್ಯದ ಮಕ್ಕಳ ಏಳಿಗೆಗಾಗಿ ಪುನಃ ಒಂದು ಶೈಕ್ಷಣಿಕ ಕ್ಷೇತ್ರವನ್ನಾಗಿ ಬೆಳೆಸಬೇಕೆನ್ನೋ ದೃಷ್ಟಿಯಿಂದ ಪುನಃ 3 ಎಕರೆ ಜಾಗವನ್ನು ಅವರ ನೇತೃತ್ವದಲ್ಲಿ ಜೀರ್ಣೋದ್ಧಾರ ಸಮಿತಿಯು ಖರೀದಿ ಮಾಡಿ ಮಹಾಜನ ಸಂಘಕ್ಕೆ ಹಸ್ತಾಂತರ ಮಾಡಿದ್ದಾರೆ. ಕ್ಷೇತ್ರಕ್ಕೆ ಬರ್ಪುಣ ಭಕ್ತರಿಗೆ ದಾಲ ಕೊರತೆ ಸಮಸ್ಯೆ ಆವನ್ನಂಚ 1 ಲಕ್ಷ ಚದರ ಅಡಿ ಜಾಗಿಡು ಅನ್ನಛತ್ರ ಮಲ್ತದು ನುಪ್ಪು ಪ್ರಸಾದ ಸೇವೆಗೆ ವ್ಯವಸ್ಥೆ ಮಾಡ್ತದೆ. ಗಾಡಿನ ಉಂತಾಯರ್ಲ ಬೋಡಾಯಿನಾಥ ಜಾಗದ ವ್ಯವಸ್ಥೆ ಆಗ್ತದೆ. ಡಾಕ್ಟರ್ ಜಿ ಶಂಕರ್ ದುಂಬಾಳ್ತಿಡು ಮೊಗವೀರ ಸಮಾಜದಕ್ಕಲು ಊರ ಪರ ಊರ ಭಕ್ತರು ಮಾತಕ್ಷೇತ್ರದ ಕಾರ್ಯುಡು ರಾತ್ರ ಪಗಿಲ್ಬಿನಂದುಲ್ಲೇರು. ದೇಶ ಪಿದೈ ದೇಶದ ಲಕ್ಷಗಟ್ಟಲೆ ಜನ ಭಕ್ತಿರು ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ತೂದು ಮಹಾಲಕ್ಷ್ಮಿ ದೇವಿನ ಇಂಬು ನಟ್ಟು ನೀರೆ ಕಾತೊಂದುಲಿ. ವಿದುಷಿ ಶಾರದಾ ಮಣಿಶೇಖರನ ಶಿಷ್ಯದಿ ಬೆದ್ರದ ಆಳ್ವಾಸ್ ಕಾಲೇಜ್ ಕಲ್ಪುನ ಅಯನ ವಿ ರಮಣ್ ಭರತನಾಟ್ಯ ಆಕೇರಿದ ವಿದ್ವತ್ ಪರೀಕ್ಷೆ ಡಿಸ್ಟಿಂಕ್ಷನ್ ಪಾಸ್ ಆತಿರು. ಅಂಚನೆ ಪದವಿ ಪರೀಕ್ಷೆ 2ನೇ ಸೆಮಿಸ್ಟರ್ ಪರೀಕ್ಷೆಡ್ಲ ಡಿಸ್ಟಿಂಕ್ಷನ್ ಸಾಧನೆ ಮಲ್ತದಿರು. ಬೆದ್ರದ ಅಯನ ವಿ ರಮಣ್ 2022-23 ಶೈಕ್ಷಣಿಕ ವರ್ಷಡು 2 ವಿಚಾರಲೆಡು ವಿಶೇಷ ಶ್ರೇಣಿಡು ಪಾಸಾದ 2 ಡಿಸ್ಟಿಂಕ್ಷನ್ ಅಪರೂಪದ ಸಾಧನೆ ದಾಖಲೆ ಮಲ್ತದಿರು. ಕರ್ನಾಟಕ ಕಲಾಶ್ರೀ ವಿದುಷಿ ಶಾರದಾ ಮಣಿಶೇಖರನ ಶಿಷ್ಯದಿ ಆದ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ನಡಪವನ ಭರತನಾಟ್ಯದ ಅಕೇರಿದ ವಿದ್ವತ್ ಪರೀಕ್ಷೆಡು ಭಾರಿ ಎಡ್ಡೆ ಮಾರ್ಕ್ದ ಒಟ್ಟುಗೂ ಡಿಸ್ಟಿಂಕ್ಷನ್ ಪಾಸ್ ಆತಿರು. ಕುಡ್ಲ ವಿಶ್ವವಿದ್ಯಾನಿಲಯದ ಪದವಿ 2ನೇ ಸೆಮಿಸ್ಟರ್ ಪರೀಕ್ಷೆದ ಪಾಸ್ ಫೇಲ್ ಗೊತ್ತು ಮಲ್ತದಿತ್ತದು. ಅಯನ ವಿ ರಮಣ್ ಅವೇಟ್ಲ ಡಿಸ್ಟಿಂಕ್ಷನ್ ಸಾಧನೆ ಮಲ್ತದಿರು. ಭರತನಾಟ್ಯದ ಸಾಧನೆಗಾದ ಕೇಂದ್ರ ಸರ್ಕಾರದ CCRT ಸ್ಕಾಲರ್ಶಿಪ್ ಪಡೆಯೊಂದು ಪುನಃ ಅಯನ ಪದವಿ ಕಲ್ಪೆರ್ಲ ಶೈಕ್ಷಣಿಕ ವಿದ್ಯಾರ್ಥಿ ವೇತನ ಪಡೆಯೊಂದುಲ್ಲೇರು. ಬೆದ್ರದ ಆಳ್ವಾಸ್ ಕಾಲೇಜಿದ 2ನೇ ಕಲಾ ಪದವಿ ಕಲ್ತೊಂದು ಪುನಃ ಅಯನ ವಿ ರಮಣ್ ಕಲಾವಿದರು ಪತ್ರಕರ್ತರು KV ರಮಣ್ ಬುಕ್ಕ ಆಳ್ವಾಸ್ ಕಾಲೇಜು ಉಪನ್ಯಾಸಕರು ಡಾಕ್ಟರ್ ಮೂಕಾಂಬಿಕಾ GS ಮುಗ್ಲಿನ ಮಗಳಾದುಲ್ಲೇರು. ಬೆಂಗಳೂರದ ವಿದ್ವಾನ್ ಸತ್ಯನಾರಾಯಣ ರಾಜುರೆಡ ಭರತನಾಟ್ಯದ ವಿಶೇಷ ತರಬೇತಿ ಪಡೆಯೊಂದು ಪುನಃ ಅಯನ 8ನೇ ಕ್ಲಾಸ್ ಹಿಡಿದಿಂಜ ಆಳ್ವಾಸ್ ದತ್ತದಿ ಸೊನ್ನ ವಿದ್ಯಾರ್ಥಿಯಾದ ಕಲ್ತೊಂದುಲ್ಲೇರು. ಯಕ್ಷಮಿತ್ರರು ರಾಮಲ್ಕಟ್ಟೆ ತುಂಬೆ ಬೊಕ್ಕ ಊರ 10 ಸಮಸ್ತಿರು ಒಟ್ಟು ಸೇರಿದ 5 ತುಂಬೆ ರಾಮಲ್ಕಟ್ಟೆಡು ಪಾವಂಚೆ ಆಟದ ಮೇಳೊಡ್ದು ಶ್ರೀದೇವಿ ಮಹಾತ್ಮೆ ಆಟ ಗೊಬ್ಬಾಯರು. ಯಕ್ಷಮಿತ್ರರು ರಾಮಲ್ಕಟ್ಟೆ ತುಂಬೆ ಬೊಕ್ಕ ಊರ 10 ಸಮಸ್ತಿರು ಒಟ್ಟು ಸೇರಿದ 5 ತುಂಬೆ ರಾಮಲ್ಕಟ್ಟೆಡು ಶ್ರೀದೇವಿ ಮಹಾತ್ಮೆ ಆಟ ಆಟಣೆ ಮಲ್ತಿದ್ದೇರು. ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾ ಪೋಷಿತ ಯಕ್ಷಗಾನ ಮಂಡಳಿ ನಾಗಬ್ರಜ ಕ್ಷೇತ್ರ ಪಾವಂಜೆ ಮೇಳದಾಗಲಿ ಈ ಪ್ರಸಂಗವನ್ನು ಗೋಬುತ್ತೋಜಯರು. ಊರ್ದ ಸುತ್ತಮುತ್ತದ ಆಟದ ಅಭಿಮಾನಿಗಳು ಯಕ್ಷಮಿತ್ರರು ರಾಮಲ್ಕಟ್ಟೆ ತುಂಬೆ ಎಳೆಯರ ಬಳಗ ರಾಮಲ್ಕಟ್ಟೆ ಎಳೆಯರ ಬಳಗ ಮಹಿಳಾ ಮಂಡಳಿ ರಾಮಲ್ಕಟ್ಟೆ ಶ್ರೀರಾಮ ಶಾಖೆ ರಾಮಲ್ಕಟ್ಟೆದ ಪದಾಧಿಕಾರಿಗಳು ಸದಸ್ಯರು ಪಾಲ್ಗೊಂಡು ಶ್ರೀದೇವಿ ಮಹಾತ್ಮೆ ಆಟ ತುಯಿರು.
ಅಂದ್ರೆ ಸುಲಭ ಉಂಟು. ಹೀಗೆ ಮಾಡುವ, ಈಗ ಇಲ್ಲಿದ್ದವರು ನೀವು ಮುಟ್ಟಿ, ನೀವು ಸಿಕ್ಕಿದರೆ ಅವರು ನಿಮ್ಮನ್ನು ಮುಟ್ಟಲಿ, ಅವರನ್ನು ಹಿಂದಿನವರು ಮುಟ್ಲಿ, ಮತ್ತೆ ಅವರಷ್ಟಕ್ಕೆ ಮುಟ್ಟುತ್ತಾ ಇರಲಿ, ನಮ್ಮ ಕೆಲಸ ಆಗುತ್ತಾ ಇರಲಿ. ಹೊನ್ನರಸ, ಪ್ರಾಣದ ರಸ, ಪಟ್ಟದ ರಸ, ಅದು ನಿಮ್ಮ ಅಲ್ವಾ ಪುರೋಹಿತ್ರೆ? ಈಗಿನ ಮಕ್ಕಳು ನಮಗೆ ಕಲಿಸ್ತಾರೆ. ನಿಮ್ಮ ಮುಚ್ಚಿನಂತಹ ಮುಖಕ್ಕೆ, ಅಲ್ಲಿ ಮುಚ್ಚಿನಂತಹ ಮುಖಕ್ಕೆ, ಮುತ್ತಿನಂತಹ ಮುಖಕ್ಕೆ ಎಣ್ಣೆ ಹಚ್ಚುತ್ತೇನೆ, ಅರಸಿನ ಎಣ್ಣೆ ಹಚ್ಚುತ್ತೇನೆ. ಗಂಡ, ನನ್ನ ಗಂಡ ವೇಳೆಯಲ್ಲಿ ನಗುಮುಖದಿಂದ ಮುಖಕ್ಕೆ ಮಂಗಳ ಆರತಿನ ಬೆಳಗು ಇಡುವ ಹಾಗೆ ಆಡಿ ಹೋದಿರಲ್ಲ ಸ್ವಾಮಿ. ಆ ಮಾತುಗಳೆಲ್ಲವೂ ಇನ್ನು ಕನಸಾಗಿ ಉಳಿದು ಹೋಯಿತು, ಕನಸಾಗಿ ಉಳಿದು ಹೋಯಿತು. ಹಾಗಿದ್ರೆ ನನಗಿಂತ ಸ್ಥಿತಿ ಬರುವುದಕ್ಕೆ ಕಾರಣ ಯಾರು? ನನಗಿಂತ ಸ್ಥಿತಿ ಬರುವುದಕ್ಕೆ ನೀವೇ ಕಾರಣ, ನೀವೇ ಕಾರಣ. ನನ್ನ ಕಣ್ಣಿನಲ್ಲಿ ನೀರು ಬರುವ ಹಾಗೆ ಮಾಡುತ್ತಾ ನಿಮ್ಮ ಕಣ್ಣಿನಲ್ಲಿ ರಕ್ತವನ್ನು ಬರಿಸದಿದ್ದರೆ ದಿತಿಸುತೆಯಾದಂತಹ ಮಾಲಿನಿ ನಾನಲ್ಲ, ಮಾಲಿನಿ ನಾನಲ್ಲ. ಬ್ರಹ್ಮದೇವನನ್ನ ಒಲಿಸಿಕೊಳ್ಳಬೇಕು. ಬಂದಂತಹ ಬ್ರಹ್ಮನಲ್ಲಿ ಬೇಕು ಬೇಕಾದಂತಹ ವರವನ್ನು ಅವನಿಂದಲೇ ಕೇಳಿ ಪಡೆದುಕೊಂಡು ಬರಬೇಕು. ಕಾನನವನ್ನ ಸೇರಿಕೊಳ್ಳುವಂತಹ ಸಮಯದಲ್ಲಿ ನಿನ್ನ ದೇಹ ರಕ್ಷಣೆಗೆ ಆಯುಧದ ಅವಶ್ಯಕತೆ ಇದೆ. ಅದನ್ನ ಈ ಮಾತೆ ಕೊಡ್ತೇನೆ ಮಗನಿ. ಇದು ನಿನ್ನ ತಂದೆಯ ಪಟ್ಟದ ಕತ್ತಿ. ಸೇರಬೇಕಾದಂತಹ ಜಾಗಕ್ಕೆ ಸೇರಿಸುವ ಹೊಣೆಗಾರಿಕೆ ಇದೆ. ತೆಗೆದುಕೋ ಮಗನಿ. ನೀನೇ ಕಾವುದು ಕರುಣದಿ ನಮ್ಮನು ಮಾತೆ ಬೆಳಗುತ್ತಿರುವಂತಹ ಈ ಕಾಲದಲ್ಲಿ ರೋಗಗಂಟಕನಾಗಿ ಬೆಳೆಯುವಂತಹ ದುರುಳ ಮನುಷ್ಯನು ಒಂದೇಗಾಗಿ ಜಯ ಜಯ ನಮ್ಮವರನ್ನು ಸರ್ವನಾಶ ಮಾಡ್ತಿ ಎಂಬ ಕಾರಣಕ್ಕೆ ಜಯ ಲಲಲೆ ನಿನ್ನದಾಗೆಂಬುದಾಗಿ ಭಾವಿಸಬೇಡ. ಇತ್ತೆ ಕೂಡ ಮುಖ್ಯಾಂಶಗಳು. ಮಾಮಲ್ಲ ಸಾಧಕರಿಗೆ ರಾಷ್ಟ್ರಪತಿ ಭವನಡು ದೇಶದ ಮಾಮಲ್ಲ ಮರ್ಯಾದೆ ತರೇಕ್ ತುಳುನಾಡ ಸಂಸ್ಕೃತಿದ ಮುಟ್ಟಲದಿದ್ದು ಪದ್ಮಶ್ರೀ ಪ್ರಶಸ್ತಿ ದೆತೊನ್ನ ಅಡ್ಡಿ ನಡಕದ ಅಮೈ ಮಹಾಲಿಂಗ ನಾಯ್ಕ. ಕುಡ್ಲದ ಹಿರಿಯ ಸಾಹಿತಿ ಡಾಕ್ಟರ್ ಸಾರಾ ಅಬುಬಕರ್ರಿಗೆ ಬರಗೂರು ಪ್ರಶಸ್ತಿ. ಇಲ್ಲಡೆ ಪೋದು ಪ್ರಶಸ್ತಿ ಕೊರ್ದು ಮರ್ಯಾದೆ ಮಂತಿನ ಬೆಂಗಳೂರದ ಡಾಕ್ಟರ್ ಬರಗೂರು ಪ್ರತಿಷ್ಠಾನ. ತುಳುನಾಡ ಭೂತಾರಾಧನೆ ಅಜಿಪ್ಪ ವರ್ಷುಡ್ದು ಬೊಕ್ಕ ವಿಶೇಷ ಸೇವೆ. ಕಾರ್ಲ ತಾಲೂಕು ಕುಂಟಾಡಿ ಬಂಜಿ ನಡಕದ ತಾವುಡು ಲೆಕ್ಕೆಸೀರಿ ಬೊಕ್ಕ ಪಿಲಿಚಾಮುಂಡಿ ದೈವಲಿಗೆ ಗಡುವಾಡು ನೇಮ. ಏಪ್ರಿಲ್ 1ಕ್ಕೆ ರಾಜಗೋಪುರ ಬೊಕ್ಕ ಲಕ್ಷ್ಮೀ ತೀರ್ಥಕ್ಕೆ ದೂದಿಪನ. ಬೆರ್ವ ಪ್ರತಿಷ್ಠೆ ಬೊಕ್ಕ ಬ್ರಹ್ಮಕಲಶವು ಸಜ್ಜಾಯಿನ ಉಡುಪು ಜಿಲ್ಲೆದ ಉಚ್ಚಿಲ ಶ್ರೀ ಮಹಾಲಕ್ಷ್ಮೀ ದೇವಸ್ಥಾನ. ಇಡಗಿನಿಂದ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಡು. ನನ್ನ ಲಾತು ಸುದ್ದಿ ಬೊಕ್ಕ ಮನರಂಜನೆಗಾದ ತೂವೊಂದಿ ಪ್ಲೇ ನಮ್ಮ ಕುಡ್ಲ 24/7 ಸೊಲ್ಮೆ.